ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಬೆಳಗ್ಗಿನಿಂದ ದೀಪಾವಳಿ ಆಚರಣೆ ಶುರುವಾಗಿದೆ. ಪರ್ಯಾಯ ಪೇಜಾವರ ಮಠಾಧೀಶ ವಿಶ್ವೇಶತೀರ್ಥ ಸ್ವಾಮೀಜಿ ಬೆಳಗ್ಗೆ ಪಶ್ಚಿಮ ಜಾಗರ ಪೂಜೆ ನೆರವೇರಿಸಿದರು. ಬಳಿಕ ಕೃಷ್ಣಾಪುರ ಸ್ವಾಮೀಜಿ, ಸೋದೆ ಕಾಣಿಯೂರು ಶ್ರೀಗಳು, ಪರ್ಯಾಯ ನಡೆಸುತ್ತಿರುವ ಇಬ್ಬರು ಶ್ರೀಗಳು ಒಬ್ಬರಿಗೊಬ್ಬರು ಎಣ್ಣೆ ಪ್ರಸಾದ ವಿನಿಮಯ ಮಾಡಿಕೊಂಡರು. ಮಠದ ಚಂದ್ರಶಾಲೆಯಲ್ಲಿ ಭಕ್ತರಿಗೂ ಸ್ವಾಮೀಜಿ ದೀಪಾವಳಿಯ ಎಣ್ಣೆ ಪ್ರಸಾದ ನೀಡಿದರು. ಮಠದ ಭಕ್ತರು ಸ್ವಾಮೀಜಿಗೆ ಎಣ್ಣೆ ಹಚ್ಚಿದರು. 10 ಮಂದಿ ಎಣ್ಣೆ ಮಾಲೀಶ್ ಮಾಡಿದರು. ಮಠದ ಸಿಬ್ಬಂದಿಗಳು ಪರಸ್ಪರ ಎಣ್ಣೆ ಹಚ್ಚಿಕೊಂಡು ಸಂಭ್ರಮಿಸಿದರು. ನರಕಾಸುರ ವಿವಿಧ ರಾಜ್ಯದ ಮೇಲೆ ದಾಳಿ ಮಾಡಿ ಯುವತಿಯರನ್ನ ಎತ್ತಿಕೊಂಡು ಹೋಗಿ ಸೆರೆಯಲ್ಲಿ ಇರಿಸಿಕೊಂಡಿದ್ದ. ಇಂದ್ರಲೋಕದ ಮೇಲೆ ದಾಳಿ ಮಾಡಿ ಅದಿತಿ ದೇವಿಯ ಕಿವಿಯೋಲೆಯನ್ನ ಅಪಹರಿಸಿದ್ದ. ದಾರಿ ಕಾಣದಾದಾಗ ದೇವೇಂದ್ರ ಶ್ರೀಕೃಷ್ಣನಲ್ಲಿ ವಿಚಾರವನ್ನೆಲ್ಲ ಒಪ್ಪಿಸಿದ. ಶ್ರೀಕೃಷ್ಣ ಸತ್ಯಭಾಮ ಸಮೇತ ಗರುಡಾರೂಢನಾಗಿ ನರಕಾಸುರನ ನಗರದ ಮೇಲೆ ದಾಳಿ ಮಾಡಿದ. ಮಂತ್ರಿಗಳ ಸಂಹಾರ ಮಾಡಿ ನರಕಾಸುರ ವಧೆ ಮಾಡಿದ. ರಾಜಕುವರಿಯರನ್ನೆಲ್ಲ ಬಿಡುಗಡೆಗೊಳಿಸಿದ. ನರಕಾಸುರನ ವಧೆ ಮಾಡಿ ಕೃಷ್ಣ ಪರಮಾತ್ಮ ಅಭ್ಯಂಜನ ಮಾಡಿದ ದಿನ ಇಂದು. ಭಗವಂತ ಲೋಕಕ್ಕೆ ಮಾಡಿದ ಮಹದುಪಕಾರವನ್ನ ನಾವೆಲ್ಲ ನೆನೆಯಬೇಕು. ಯುವತಿಯರನ್ನ ಲೋಕ ತೊರೆದಾಗ ಮಾರ್ಗದರ್ಶನ ಮಾಡಿ ಭಗವಂತನೇ ಅವರನ್ನ ಸ್ವೀಕರಿಸಿದ. ಸಮಾಜದಲ್ಲಿ ಗೌರವದ ಸ್ಥಾನ ನೀಡಿದ ದಿನ ಇಂದು. ಭಗವಂತನನ್ನ ಪ್ರಾರ್ಥನೆ ಮಾಡಿ ಅವನ ಪರೋಪಕಾರ ಗುಣ ಅಳವಡಿಸಿಕೊಂಡು ನಾವು ಕೂಡ ಅದೇ ಸನ್ಮಾರ್ಗದಲ್ಲಿ ನಡೆಯಬೇಕಿದೆ. ದಣಿವಿನ ಜೊತೆ ದುರ್ಗಂಧ, ಕೊಳೆ ಕೂಡ ದೂರವಾಗುತ್ತದೆ. ಈ ಮೂಲಕ ಈ ದಿನ ಮನಸ್ಸಿನ ಕೊಳೆಯೂ ದೂರವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿದರು. ಶ್ರೀಕೃಷ್ಣ ಹಾಗೆ ಆ ನರಕಾಸುರನ ಸಂಹಾರ ಮಾಡಿ ಅಭ್ಯಂಗ ಮಾಡಿದಂತಹ ಮಜ್ಜನ ಸ್ನಾನವನ್ನು ಮಾಡಿದಂತಹ ಪವಿತ್ರ ದಿವಸ ಈ ನರಕ ಚತುರ್ದಶಿಯ ದಿವಸ. ಆ ಭಗವಂತನ ನೆನೆಯುತ್ತಾ ನಾವೆಲ್ಲರೂ ಕೂಡ ಲೋಕಕ್ಕೆ ಅವನು ಮಾಡಿರತಕ್ಕಂಥ ಮಹೋಪಕಾರವನ್ನು, ವಿಶೇಷವಾಗಿ ಆ ಸಹಸ್ರಾರು ಮಂದಿ ಯುವತಿಯರಿಗೆ ಮಾನರಕ್ಷಣೆ ಮಾಡಿದ್ದಲ್ಲದೆ ಲೋಕದಲ್ಲಿ ಇನ್ನೂ ಬಿಡುಗಡೆಗೊಳಿಸಿದಾಗ ನಮ್ಮನ್ನು ಸ್ವೀಕರಿಸುವವರು ಯಾರು ಅಂತ ಹೇಳಿಕೊಂಡವರೆಲ್ಲ ಮೊರೆ ಇಟ್ಟಾಗ ಭಗವಂತನೇ ಅವರನ್ನು ತಾನು ಸ್ವೀಕರಿಸಿ ಪಟ್ಟದ ಅರಸಿಯರನ್ನಾಗಿ ಮಾಡಿ ಅವರಿಗೆ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ದೊರಕಿಸಿಕೊಟ್ಟಂತಹ ದಿವಸ. ಶ್ರೀಕೃಷ್ಣ ಹಾಗೆ ನರಕಾಸುರನ ಸಂಹಾರ ಮಾಡಿ ಅಭ್ಯಂಜನ ಸ್ನಾನ ಮಾಡಿದಂತಹ ದಿವಸ ಈ ನರಕ ಚತುರ್ದಶಿಯ ದಿವಸ. ದೀಪಾವಳಿಯನ್ನ ಇದೀಗ ದಕ್ಷಿಣ ಕನ್ನಡ, ಉಡುಪಿ ಸಹಿತ ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಎಲ್ಲರ ಮನೆ, ಅಂಗಡಿಗಳ ಮುಂದೆ ಗೂಡು ದೀಪ, ಹಣತೆ, ಬೆಳಕು ಹಚ್ಚಿ ಸಾಂಪ್ರದಾಯಿಕವಾಗಿ ದೀಪಾವಳಿಯನ್ನ ಆಚರಿಸುವುದು ವಾಡಿಕೆ. ಸುಡುಮದ್ದುಗಳ ಸದ್ದು ಹಿಂದಿನಷ್ಟಿಲ್ಲದಿದ್ದರೂ ಅಲ್ಲಲ್ಲಿ ಪಟಾಕಿಗಳ ಸದ್ದು ಕೇಳಿಬರುತ್ತಿದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು.